ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೆಲ್ಲರೂ ಪೂರ ಸೌಖ್ಯಂದೇನು ಎಂಚನೆ ನಾನು ಹುಷಾರುಲ್ಲೆ ಪೂರಂತ ವೀಡಿಯೋ ತೂತಾರೆ ಯಾನು ಇಂಡಿಯನ್ ಮಾರ್ಕೆಟ್ ಸೌತ್ ಆಫ್ರಿಕಾ ಎಂಚ ಉಂಡೋದು ಅವು ಇಂಡಿಯನ್ ಮಾರ್ಕೆಟ್ ಮಸ್ತ್ ಮಲ್ಲ ಉಂಡು ಯಾನು ಮಾತ್ರ ಚೂರು ವೀಡಿಯೋಸ್ ಮಾಡ್ತಿತ್ತೆ ಅವೇನು ಪಾಡ್ತೆ ಆತೆ ಸೊ ಅಲ್ಪಡ್ದು ಬಣ್ಣ ಕೆಲವು ಇಂಡಿಯನ್ ಗ್ರೋಸರಿ ಪ್ರಕಾರ ಆಗ್ತದೆ ಸೊ ಅವೇತ ಪ್ರೈಸ್ ಎಂಚ ಉಂಡು ಮುಲ್ಪ ಸೌತ್ ಆಫ್ರಿಕಾದಿಂದ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡ್ತದೆ ಯಾನು ಇನ್ನಿತ್ತ ವೀಡಿಯೋ ಪಂಪೆ ಅಂಚನೆ ಏರ್ ಪೂರ ನಾಳೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ಪ್ಲೇನ್ ಏನೊಂದಿಲ್ಲ ಅವೇಕು ತುಂಬ ಏನು ಮುಲ್ಪದ ದುಡ್ಡದ ಬಗ್ಗೆ ಚೂರು ನಿಕ್ಲೆ ಪಂಪೆ ಬಣ್ಣ ಮುಲ್ಪದ ದುಡ್ಡು ನಮ್ಮ ರ್ಯಾಂಡ್ ಪಂಪ ಒಂಜಿ ರ್ಯಾಂಡ್ ಪಂಡ ₹4.53 ಇನ್ನಿತ್ತ ವ್ಯಾಲ್ಯೂ ತಗೊಂಡ ಪಂಡ ಚೇಂಜಸ್ ಆವಂತಿಪ್ಪುಂಡು ದುಂಬು ಪೂರ ₹5 ಇತ್ತನಿಗೆ ಒಂಜಿ ರ್ಯಾಂಡ್ ಪಂಡ ₹5 ಇಂಡಿಯನ್ ರುಪೀಸ್ ಮುಟ್ಟ ಇತ್ತ ಕಡಿಮೆ ಆಯ್ತಂಡು ಪಂಡ ಅವು ಚೇಂಜಸ್ ಆವಂತಿಪ್ಪುಂಡು ಮುಲ್ಪ 10 ಪೈಸೆಗಳ ವ್ಯಾಲ್ಯೂ ಉಂಡು 10 ಪೈಸೆ 20 ಪೈಸೆ ಬೊಕ 50 ಪೈಸೆ ಬೊಕ ಒಂಜಿ ರ್ಯಾಂಡ್ ಉಂಡು 2 ರ್ಯಾಂಡ್ ಉಂಡು 5 ರ್ಯಾಂಡ್ ಉಂಡು ಮಲ್ಲ ವ್ಯಾಲ್ಯೂದ ದುಡ್ಡು ಪಂಡ 200 ರ್ಯಾಂಡ್ ಮಾತ್ರ ಇಂಡಿಯಟ್ 1,500 ಪೂರ ಉಂಡತ ಮುಳ್ಳ ಅಂಚಪುರ ಕಾಲೇಜ್ ಮುಳ್ಳು 200 ರ್ಯಾಂಡ್ ಎನ್ನಿಕ್ಲೆ ಆನ್ ಸ್ಕ್ರೀನ್ ದೆತ್ತ ಪಿಕ್ಚರ್ ಪಾಡ್ವೆ ಪಂಡ ಇತ್ತ ಎನ್ನಿಕ್ಲೆ ಕ್ಲಿಯರ್ ಆಗಿ ತೋಜಂದ್ 200 ರ್ಯಾಂಡ್ ಒಂದು ಪಕ್ಕ ಒಂದು 100 ರ್ಯಾಂಡ್ ಒಂದು 50 ರ್ಯಾಂಡ್ ಒಂದು 20 ರ್ಯಾಂಡ್ ಪಕ್ಕ ಒಂದು 10 ರ್ಯಾಂಡ್ ಅಂದಿಟ್ಟು ನೆಲ್ಸನ್ ಮಂಡೇಲನ ಫೋಟೋ ಉಂಡು ಬೊಕ್ಕ ಬ್ಯಾಕ್ ಸೈಡ್ ಕೆಲವು ಎನಿಮಲ್ಸ್ ಪಿಕ್ಚರ್ ಪಾಡ್ತೀರಿ ಪಂಡ ಒಂದೊಂದು ನೋಡು ಡಿಫ್ರೆಂಟ್ ಟೈಪ್ ಎನಿಮಲ್ಸ್ ಪಿಕ್ಚರ್ ಪಾಡ್ತೀರಿ ನೆತ್ತ ಪಿಕ್ಚರ್ ನಿಕ್ಲಿಗೆ ಸರಿಯಾದೇನು ಆನ್ ಸ್ಕ್ರೀನ್ ಪಾಡ್ಪೆ ನಾನು ನಿಕ್ಲೆ ಈತ ಗ್ರೋಸರಿ ಉಂಡೆ ಈತ ಗ್ರೋಸರಿ ದೀವಂತೆ ನಾನು ಈತ ಗ್ರೋಸರಿ ಪತ ಬತ್ತದ ಸೊ ಅವೆತ್ತ ಬಗ್ಗೆ ನಿಕ್ಲೆಗೆ ನೀನು ಪಂಪೆ ಪಂಡ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ಪಂಪೆ ಬೊಕ್ಕ ಆನ್ ಸ್ಕ್ರೀನ್ ಪಾಡ್ಪೆ ರ್ಯಾಂಡ್ ಬುಕ್ ರುಪೀಸ್ ಫಸ್ಟ್ಗೆ ರೈಸ್ ಬಗ್ಗೆ ಪಂಪೆ ಒಂದು ಬಾಸ್ಮತಿ ರೈಸ್ 5 kg ರೈಸ್ ಒಂದು 5 kg ರೈಸ್ ಮುಲ್ಪ 175 ರ್ಯಾಂಡ್ ಪಂಡ ₹659 ಒಂಜಿ ಪೈಸೆ ಹಾಕೊಂಡು ಒಂದು ಬಾಯ್ಲ್ ರೈಸ್ ಈ ಬಾಯ್ಲ್ ರೈಸ್ 5 kg 155 ರ್ಯಾಂಡ್ ಪಂಡ ಮುಲ್ಪ ಇಂಡಿಯನ್ ರುಪೀಸ್ಗೆ ₹73 7 ಪೈಸೆ ಹಾಕೊಂಡು ಒಂದು ಇಡ್ಲಿ ರೈಸ್ ಈ ಇಡ್ಲಿ ರೈಸ್ಗೆ 5 kg 135 ರ್ಯಾಂಡ್ ಇಂಡಿಯನ್ ರುಪೀಸ್ ₹13 55 ಪೈಸೆ ಹಾಕೊಂಡು ಒಂದು ಗೋಧಿ ಪೊಡಿ 5 kg ಸಿಲ್ವರ್ ಕಾಯಿನ್ ಏನು ಕಾಣುತ್ತದೆ ಆಶೀರ್ವಾದ ಪೂರ ಇಕ್ಕೊಂಡು ಡಿಫ್ರೆಂಟ್ ಬ್ರ್ಯಾಂಡ್ ರೈಸ್ ಗೋಧಿ ಇಟ್ಟು ಪೂರ ತಿಕ್ಕೊಂಡು ನಾನು ಹಿಂದೇನು ಕಾಣುತ್ತೆ ಅಂದ್ರೆ 5 kg 120 ರ್ಯಾಂಡ್ 545 39 ಪೈಸೆ ಹಾಕಬೇಕು ಒಂದು ಕಪ್ಪು ಕಡಲೆ 1 kg 25 ರ್ಯಾಂಡ್ ಪಂಡ ಇಂಡಿಯನ್ ರುಪೀಸ್ ₹113 52 ಪೈಸೆ ಹಾಕೋದು ಒಂದು ಆಯಿಲ್ ದಾಲ್ ಈ ಆಯಿಲ್ ದಾಲ್ 1 kg 30 ರ್ಯಾಂಡ್ ಪಂಡ ಇಂಡಿಯನ್ ರುಪೀಸ್ 130 35 ಪೈಸೆ ಹಾಕೋದು ಉರುದ್ ದಾಲ್ 1 kg 40 ರ್ಯಾಂಡ್ ₹181 80 ಪೈಸೆ ಹಾಕೋದು ರಾಜ್ಮಾ 1 kg ಒಂದು 45 ರ್ಯಾಂಡ್ ಪಂಡ 204 ರ್ಯಾಂಡ್ ಹಾಕೊಂಡು ಬೊಳ್ದು ಕಡಲೆ 1 kg 40 ರ್ಯಾಂಡ್ ₹181 80 ಪೈಸೆ ಹಾಕೊಂಡು ಇಂಡಿಯನ್ ರುಪೀಸ್ ಒಂದು ಟಾಟಾ ಟೀ 1 kg 85 ರ್ಯಾಂಡ್ ಮುಲ್ಪ ₹386 32 ಪೈಸೆ ಇಂಡಿಯನ್ ರುಪೀಸ್ ಒಂದು ಕಡಲೆಬೇಳೆ 1 kg 30 ರ್ಯಾಂಡ್ ₹136 35 ಪೈಸೆ ಹಾಕೊಂಡು ಒಂದು ಜೀರಿಗೆ 200 ಗ್ರಾಮ್ಗೆ 45 ರ್ಯಾಂಡ್ ₹204 52 ಪೈಸೆ ಹಾಕೊಂಡು ಒಂದು ಅಮೂಲ್ ತಗ್ಲಗಿ 1 kg 180 ರ್ಯಾಂಡ್ ಪಂಡ ಇಂಡಿಯನ್ ರುಪೀಸ್ ₹818 8 ಪೈಸೆ ಹಾಕೊಂಡು ಬೆಲ್ಲದ ಪುಡಿ 1 kg 55 ರ್ಯಾಂಡ್ ₹249 97 ಪೈಸೆ ಇಂಡಿಯನ್ ರುಪೀಸ್ ಟೂತ್ ಪೇಸ್ಟ್ ಒಂಜಿಗೆ 10 ರ್ಯಾಂಡ್ ಪಂಡ ₹272 69 ಪೈಸೆ ಮಿಕ್ಸ್ಡ್ ಪಿಕ್ಕಲ್ ಒಂದು 400 ಗ್ರಾಮದ 35 ರ್ಯಾಂಡ್ ಇಂಡಿಯನ್ ರುಪೀಸ್ ₹159 7 ಪೈಸೆ ಹಾಕೊಂಡು ಒಂದನೇ ಡ್ರೈ ಕಾಕೋನಟ್ 5 ಪೀಸ್ ಬರ್ಪುಂದಿಟ್ಟು ಅರ್ಧ kg 55 ರ್ಯಾಂಡ್ ಮುಲ್ಪದ ಇಂಡಿಯನ್ ರುಪೀಸ್ ₹295 42 ಪೈಸೆ ಒಂದು ಮೈದಾ 35 ರ್ಯಾಂಡ್ 1 kg ₹159 7 ಪೈಸೆ ಹಾಕೊಂಡು ಇಂಡಿಯನ್ ರುಪೀಸ್ ಒಂದು ರವೆ 1 kg 35 ರ್ಯಾಂಡ್ ₹159 7 ಪೈಸೆ ಹಾಕೊಂಡು ಕಡಲೆಪೊಡಿಗೆ 1 kg 35 ರ್ಯಾಂಡ್ ₹159 7 ಪೈಸೆ ಅರಿತ ಪೊಡಿ 1 kg 20 ರ್ಯಾಂಡ್ ₹90 90 ಪೈಸೆ ಇಂಡಿಯನ್ ರುಪೀಸ್
ಒಂದೊಂದು ಮೈಸೂರು ಸ್ಯಾಂಡಲ್ ಸೋಪು ಒಂದಕ್ಕೆ 25 rand 115 ರೂಪಾಯಿ 72 ಪೈಸೆ ಇಂಡಿಯನ್ ರುಪೀಸ್ ಇಟ್ಟು ಒಂದು ಚಿಲ್ಲಿ ಸಾಸ್ ಬೊಕ್ಕ ಗ್ರೀನ್ ಚಿಲ್ಲಿ ಸಾಸ್ ಬೊಕ್ಕ ಸೋಯಾ ಸಾಸ್ ಒಂಜೆಗೆ 30 rand ಪಂಡ ಒಂಜೆಗೆ 136 ರೂಪಾಯಿ 35 ಪೈಸೆ ಆಪುಂಡು ಒಂದು ಸೇಜ್ವಾನ್ ತಗಲ ಚಟ್ನಿ ಈ ಚಟ್ನಿ 35 rand ಮುಲ್ಪ ಇಂಡಿಯನ್ ರುಪೀಸ್ 159 ರೂಪಾಯಿ 7 ಪೈಸೆ ಆಪುಂಡು ಒಂದು ಮಮ್ರ ಚರ್ಮುರಿ ಪ್ರಮಾಣ ಪೆರದೆತ್ತು ಯೂಸ್ ಮಾಡ್ಕೋತ ಅವು ನೆಕ್ ಮುಲ್ಪ 20 rand 500 ಗ್ರಾಮ್ ತೆಗೆ 90 ರೂಪಾಯಿ 90 ಪೈಸೆ ಅದಕ್ಕೆ ಒಂದು ಡ್ರೈ ಗ್ರೇಪ್ಸ್ ನುಂಗೇಲ್ ದ್ರಾಕ್ಷೆ ನೆಕ್ 1 kgಗೆ 85 rand 386 ರೂಪಾಯಿ 32 ಪೈಸೆ ಅದಕ್ಕೆ ಒಂದು ಸಾಬುದಾನ ಪಾಯಸ ಮಾಡ್ಕೊಳವ ಅರ್ಧ kg ತೆಗೆ 20 rand 90 ರೂಪಾಯಿ 90 ಪೈಸೆ ಸೇಮಿಗೆ 400 ಗ್ರಾಮಿಗೆ 25 rand 113 ರೂಪಾಯಿ 52 ಪೈಸೆ ಸೋಯಾ ಚಂಕ್ಸ್ 400 ಗ್ರಾಮಿಗೆ 25 rand 113 ರೂಪಾಯಿ 52 ಪೈಸೆ ಪಾನಿಪುರಿಗೆ ಒಂದಕ್ಕೆ 500 ಗ್ರಾಮು 40 rand 181 ರೂಪಾಯಿ 80 ಪೈಸೆ ಮ್ಯಾಗಿಗೆ 25 rand 113 ರೂಪಾಯಿ 52 ಪೈಸೆ ಇಂಡಿಯನ್ ರುಪೀಸ್ ಉಣ್ಗೆ ಮುಂಚೆ 100 ಗ್ರಾಮಿಗೆ 20 rand 90 ರೂಪಾಯಿ 90 ಪೈಸೆ ಇಂಡಿಯನ್ ರುಪೀಸ್ ಪಲಾವ್ ಎಲೆ 15 rand ದೆಕ್ಕು 23 ರೂಪಾಯಿ 17 ಪೈಸೆ ಪಾಪ್ಕಾರ್ನ್ 1 kgಗೆ 25 rand 113 ರೂಪಾಯಿ 52 ಪೈಸೆ ಇಂಡಿಯನ್ ರುಪೀಸ್ ಇಟ್ಟು ಚಕ್ಕೆ 100 ಗ್ರಾಮಿಗೆ 25 rand 113 ರೂಪಾಯಿ 62 ಪೈಸೆ ಬಾದಾಮಿ 200 ಗ್ರಾಮ್ 35 rand ಇಂಡಿಯನ್ ರುಪೀಸ್ 159 ರೂಪಾಯಿ 7 ಪೈಸೆ ಲವಂಗ 100 ಗ್ರಾಮ್ಗೆ 40 rand 181 ರೂಪಾಯಿ 80 ಪೈಸೆ ತುಯರತ ಇಂಡಿಯನ್ ಗ್ರೋಸರಿಗೆ ಸೌತ್ ಆಫ್ರಿಕಾ ಎಂಚ ಪ್ರೈಸ್ ಪೂರ ಅಂದ್ ನಾನು ಆನ್ ಸ್ಕ್ರೀನ್ ಎಟ್ಲ ಪಾಡುವೆ ಒಂದು ಪೂರ ಏನು ಇಂಡಿಯನ್ ಮಾರ್ಕೆಟ್ ಮುರಳಿ ಪೋದಿತ್ತದ ಅಲ್ಪಾರ್ದ ಕಣತಿನ ಗ್ರೋಸರಿ ಅಂಚ ನೆಡ್ತಾರೆ ಎರಡು ಯಾನಿ ಏತ್ ಕಣತದ ಅವೇತ ಬಗ್ಗೆ ಮಾತ್ರ ಅನ್ನಿಕ್ಲಿಗೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡ್ತು ಮುಲ್ತ ಪ್ರೈಸ್ ಪೂರ ಪಂಡೆ ಅಂಚನೆ ನಿಕ್ಲೆ ಏನಿತ್ತ ವಿಡಿಯೋ ಇಷ್ಟ ಆದಿತ್ರ ಲೈಕ್ ಮಾಡ್ಪ್ಲೆ ಶೇರ್ ಮಾಡ್ಪ್ಲೆ ಕಮೆಂಟ್ ಮಾಡ್ಪ್ಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ